సొల్మెలు నమకుడ్లతుడు వార్తెలు ఇటు వార్త దేవರ ದೇಶ ಗಟ್ಟಿಮುಟ್ಟು ಆವಡುಂದಾಂಡ ಬರವು ಕಲ್ಪನಕ್ಲು ಗಟ್ಟಿಮುಟ್ಟು ಆವಡೊಂದು ರಾಜ್ಯ ವಿಧಾನಸಭೆತ ಸಭಾಗುರ್ ಕಾರ್ಯರು ಯುಟಿ ಖಾದರ್ ಪಂತೆರ ಬೆದ್ರಡು ಪಿರ ಸಜ್ಜೆ ಮಲ್ತಿನ ಸ್ಕೌಟ್ಸ್ ಅಂಡ್ ಗೈಡ್ಸ್ ಕನ್ನಡ ಭವನ ಬೊಕ ನೀಂದುನಕ್ಕಿದು ಲೋಕಾರ್ಪಣೆ ಮಲ್ತದ ಆರು ಪಾತಿರಿಯರು ಬೆದ್ರದ ಸ್ಕೌಟ್ಸ್ ಅಂಡ್ ಗೈಡ್ಸ್ ಕನ್ನಡ ಭವನ ಬೊಕ ನೀಂದುನಕ್ಕಿದುನು ಪಿರ ಸಜ್ಜೆ ಮಲ್ತದ ಕಟ್ಟದಿತ್ತದ ಐತ ಲೋಕಾರ್ಪಣೆದಲ್ಲಿ ಐತಾರ ನಡೆತಂಡ ಶಾಸಕರು ಉಮಾನಾಥ ಕೋಟ್ಯಾನ್ ಗುರ್ಕಾರ್ಮೇಡ ರಾಜ್ಯ ವಿಧಾನಸಭೆತ ಸಭಾಗುರ್ ಕಾರ್ಯರು ಯುಟಿ ಖಾದರ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಭವನ ಬೊಕ ನೀಂದುನಕ್ಕಿದು ಲೋಕಾರ್ಪಣೆ ಮಲ್ತೆರ ಯುಟಿ ಖಾದರ್ ಪಾತಿರ್ದು ದೇಶ ಗಟ್ಟಿಮುಟ್ಟು ಆವಡೊಂದಾಂಡ ಬರವು ಕಲ್ಪನಕ್ಲು ಗಟ್ಟಿಮುಟ್ಟಾವಡು ಸ್ಕೌಟ್ಸ್ ಅಂಡ್ ಗೈಡ್ಸ್ ತಂಜನ ವ್ಯಕ್ತಿತ್ವ ಬುಲೆಚಲ್ಗು ಒಂದನ ಬರವನ್ನು ಪ್ರತಿಯೊರಿಲ ಪಡೆವಡು ತಾನಿಂಚಿನ ಬರವು ಪಡೆ ನಡೆದ ಅವರ ಈ ಎತ್ತರಗೂ ಏಳ್ದೆ ಅಂದು ಪಂಡ್ಯರ ಅದಕ್ಕೆ ಬೇಕಾಗಿ ಪೂರಕವಾಗುವ ಎಲ್ಲ ಅವಕಾಶಗಳನ್ನು ಈ ಒಂದು ಪ್ರದೇಶದಲ್ಲಿ ನಿಮಗೆ ಸಿಕ್ಕಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕೆ ನಮ್ಮ ಸ್ಕೌಟ್ ಮತ್ತು ಗೈಡ್ಸ್ನ ಆ ವಿದ್ಯಾರ್ಥಿ ತಾವು ಯಾರಿದ್ದೀರಾ ನಿಮಗೂ ಮತ್ತು ನಿಮ್ಮ ಹೆತ್ತವರಿಗೂ ಮತ್ತು ನಿಮ್ಮ ಸ್ಕೌಟ್ಸ್ನ ನಮ್ಮ ಅಧಿಕಾರಿ ವರ್ಗದ ಅಭಿನಂದನೆ ಸಲ್ಲಿಸುವಂಥದ್ದು. ಯಾಕೆಂತ ಹೇಳಿದರೆ ಸ್ಕೌಟ್ ಮತ್ತು ಗೈಡ್ಸ್ಗೆ ಅವರ ಹೆತ್ತವರು ಪ್ರೋತ್ಸಾಹ ಕೊಟ್ಟರೆ ಮಾತ್ರ ಮಕ್ಕಳಿಗೆ ಸೇರಲಿಕ್ಕೆ ಸಾಧ್ಯವಾಗ್ತದೆ. ಯಾಕೆ 5ನೇ ಕ್ಲಾಸಲ್ಲೇ ಅವರು ಬಂದು ಸೇರಬೇಕು. ತಾಯಿ ಮತ್ತು ತಂದೆ ಈಗ ಬೇಡ ಮತ್ತೆ ನೋಡ ಅಂತ ಹೇಳಿದರೆ ಮಕ್ಕಳು ಸುಮ್ಮನೆ ಹೋಗ್ಲಿಕ್ಕೆ ಅವಕಾಶ ಸಿಕ್ಕುವುದಿಲ್ಲ. ಒಮ್ಮೆ ಈ ಒಂದು ಸಂಸ್ಥೆಗೆ ಒಂದು ಸೇರಿ ಆ ತರಬೇತಿ ಪಡೆದ ಅವಕಾಶಕ್ಕೆ ಪ್ರೇರಣೆ ಕೊಡುವಂಥ ಮತ್ತು ಮಕ್ಕಳಿಗಿರೋ ಆಸಕ್ತಿಗೆ ಒಂದು ಪ್ರೋತ್ಸಾಹ ಕೊಡುವಂಥ ಕೆಲಸ ಮಾಡಿದ್ಯಾರ ಅಂತ ಹೇಳಿದ್ರೆ ಅದು ತಂದೆ ತಾಯಂದಿರು ಅಂತ ಹೇಳಿಕೆ ನಾನು ಬಯಸ್ತೇನೆ. ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಬೆದ್ರದ ಗುರ್ಕಾರ್ಯರು ಡಾಕ್ಟರ್ ಮೋಹನ್ ಆಳ್ವ ಪಾತಿರ್ದು ಸ್ಕೌಟ್ಸ್ ಗೈಡ್ಸ್ ರೋವರ್ಸ್ ರೇಂಜರ್ಸ್ ಪೊಲೀಸ್ ಎನ್ಸಿಸಿ ಎನ್ಎಸ್ಎಸ್ ಇಂಚ ಪಾಕ ಇಗ್ಗೆಲನ ತರಬೇತಿಗೆ ಅನುಕೂಲಾಪನಂಚ ಸಜ್ಜಿದ ಕೇಂದ್ರ ಒಂಜೇನ ಕಟ್ಟುನ ಯೋಜನೆ ಉಂಡು ಸರ್ಕಾರದ ಎಡ್ಡೆ ಮನಸ್ಥ ಪಣುಸಾಯ ಅಗತ್ಯ ಅನ್ಪಂಡಿರ. ನಮಗೆ ಸುಮಾರು 10 ಕೋಟಿ ರೂಪಾಯಿಯನ್ನು ಏಕಗಂಟಿನಲ್ಲಿ ಯಾವುದೇ ತಾಪತ್ರ ಇಲ್ಲದೆ ನಮಗೆ ಬಿಡುಗಡೆ ಮಾಡಿ ಅದು ಎಲ್ಲೂ ಒಂದು ದಿನ 2 ದಿನದೊಳಗೆ ನಮ್ಮ ಅಕೌಂಟ್ಗೆ ಇಲ್ಲಿ ಬಂದದ್ದು. ಅದರಲ್ಲಿರುವ ಸಂಪೂರ್ಣ 10 ಕೋಟಿ ರೂಪಾಯಿ ಕೂಡ ನಮಗೆ ಉಪಯೋಗ ಮಾಡಲಿಕ್ಕೆ ಆದದ್ದು ಇದು ನನಗೆ ಬಹಳ ಸಂತೋಷ ಕೊಟ್ಟಿದೆ. ಇದಲ್ಲದೆ ಆ ಜಾಂಬೂರಿಯ ಸಮಯದಲ್ಲಿ ಅವರೂ ಇಲ್ಲಿ ಬಂದದ್ದು, ಗವರ್ನರೂ ಇಲ್ಲಿ ಬಂದದ್ದು ನನಗೆ ಬಹಳ ಸಂತೋಷವನ್ನು ಕೊಟ್ಟಿದೆ. ಅದಕ್ಕಾಗಿ ಇವತ್ತು ಇಡೀ ಮೂಡುಬಿದ್ರೆ ಜನತೆಯಿಂದ ನಾನು ಇವತ್ತು ಬೊಮ್ಮಾಯಿ ಅವರನ್ನು ಶ್ಲಾಘಿಸಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಉಮಾನಾಥ ಕೋಟ್ಯಾನ್ ಗುರ್ಕಾರ್ಮೆದ ಪಾತ್ರ ಪಂಡ್ಯರ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ದ ರಾಜ್ಯ ಮುಖ್ಯ ಕಮಿಷನರ್ ಪಿಜಿಆರ್ ಸಿಂಧ್ಯಾ ಬೆದ್ರ ಪುರಸಭೆತದ ದುಂಬುದ ಗುರ್ಕಾರ್ಯರ ಪ್ರಸಾದ್ ಕುಮಾರ್ ಉದ್ಯಮಿ ಶ್ರೀಪತಿ ಭಟ್ ಚೌಟ್ಯಾರ್ ನಾರಂತಲ್ದ ಕುಲದೀಪ್ ಎಂಸಿಎಸ್ ಬ್ಯಾಂಕ್ ಗುರ್ಕಾರ್ಯರ ಬಾಹುಬಲಿ ಪ್ರಸಾದ್ ಎಂಸಿಎಸ್ ಬ್ಯಾಂಕ್ ಮುಖ್ಯ ಕಾರ್ಯತೋವನಾಧಿಕಾರಿ ಚಂದ್ರಶೇಖರ ಕ್ಷೇತ್ರ ಶಿಕ್ಷಣಾಧಿಕಾರಿ ಗಣೇಶ್ ವೈ ಎರ್ಮಾಲ್ ಉದಯಕುಮಾರ ಶೆಟ್ಟಿ ತಹಸೀಲ್ದಾರ್ ಸಚ್ಚಿದಾನಂದ ಸತ್ಯಪ್ಪ ಕುಚನೂರ್ ಪಾಲ್ಗೊಂಡಿರ. ವೇಣುಗೋಪಾಲ ಶೆಟ್ಟಿ ಕಾರ್ಯಕ್ರಮ ಸುಧಾರ್ಥ ಕೊರಿಯರ. ಇಲ್ಲಲ್ದ ಕೈತಲು ಮರತ ತುಂಡುಲೇನು ಗಾಡಿಗೆ ದಿಂಜನಗ ಮರತ ತುಂಡು ಮೇಲುಗು ಬುಡ್ದು ಗೋಪಾಲಕೃಷ್ಣ ಪನ್ಪನಾರ್ ತೀರ್ನ ಬೇಜಾರ್ದ ಸಂಗತಿ ಪುತ್ತೂರುದ ಬಡವನ್ನೂರು ಗ್ರಾಮದ ಬಟ್ಟೆಂಗಲ್ಡು ನಡೆತದಂಡು. ಇಲ್ಲಲ್ದ ಕೈತಲು ಮರತ ತುಂಡುಲೇನು ಗಾಡಿ ದಿಂಜನಗ ಮರತ ತುಂಡು ಮೇಲುಗು ಬುಡ್ದು ಒರಿ ತೀರ್ನ ಬೇಜಾರ್ದ ಸಂಗತಿ ಪುತ್ತೂರುದ ಪಡವನ್ನೂರು ಗ್ರಾಮದ ಬಟ್ಟೆಂಗಳಡ್ ನಡೆತದಂಡ. ಬಟ್ಟೆಂಗಳದ ಗೋಪಾಲಕೃಷ್ಣ ಪನ್ಪನಾರ್ ಮರತ ತುಂಡು ಬುಡ್ದು ಜೀವ ಕಳೆ ಒಂದೇರ. ಇಲ್ಲಲ್ದ ಕೈತಲು ಪುನಃ ಕುಕ್ಕುದ ಮರನು ಕಡ್ಪಾದು ಮರತ ತುಂಡುಲೇನ ಜೇಸಿ ಬಿಡ ಟಿಪ್ಪರ್ ಗಾಡಿಗೆ ದಿಂಜಾದಿತ್ತಂಡ. ಟಿಪ್ಪರ್ ಗಾಡಿದ ಪಿರವದ ಬಾಕಿಲ್ನ ಸರಿ ಮಲ್ಪುನ ಪುಡ್ತುಡು ಮರತು ತುಂಡು ಪಿರ ಜಾರ್ದು ಗೋಪಾಲಕೃಷ್ಣರ್ನ ಮಿತ್ತು ಜಾರ್ದು ಬುಡ್ದು ಜೋರ್ದ ಪೆಟ್ಟಾತಂಡ. ಅರನ ತುರ್ತು ಆಸ್ಪತ್ರೆ ಕೊನೊಂಡಲ ಸಾಧ್ಯತೆ ನಡುಟೆ ಅರನ ಜೀವ ಪೋತುಂಡು. ಅಪ್ಪೆ ಬುಡಿದಿ ಬೊಕ್ಕ ಮೂವೇರು ಜೋಕ್ಲಿನಾರು ಅಗತದೇರ. ಸುಳ್ಯ ಪೊಲೀಸ್ ಸ್ಟೇಷನ್ ಕೇಸ್ ಪಾಡ್ದಂಡ. ಬೈಕ್ಗೆ ಕಾರ್ ಎಡ್ತದು ಪದ್ರಾಡಾಯಿನ ಹಿಟ್ ಅಂಡ್ ರನ್ ಕೇಸು ಉಳ್ಳಾಲ ರಾಜಮಾರ್ಗ ಅಶ್ವತ್ಥ ಆಚೇತ ಸಂಕೊಲಿಗಿಡ ನಡೆತದಂಡು. ಬೈಕಡೆತ್ತಿನ ತೇಜಸ್ ರಾಮಕುಲಾಲ್ ಪನ್ಪನರಿಗೆ ಜೋರ್ದ ಪೆಟ್ಟಾತಂಡು. ಎಡ್ತದು ಪದ್ರಾಡಾತಿನ ಕೇರಳದ ಇನೋವಾ ಕಾರ್ದ ದಾಖಲೆನ ಸಿಸಿಟಿವಿಡ್ದು ನಾಡಪತ್ತದೇರ. ಬೈಕ್ಗೆ ಕಾರ್ ಎಡ್ತದು ಪದ್ರಡಾಯಿನ ಹಿಟ್ ಅಂಡ್ ರನ್ ಕೇಸ್ ಉಳ್ಳಾಲ ರಾಜಮಾರ್ಗ ಅಶ್ವತ್ಥಾಜೀತ ಸಂಕೊಲಿಗೆಡು ನಡೆತದಂಡು. ಬೈಕದರಿಗೆ ಜೋರ್ದ ಪೆಟ್ಟಾದಿತ್ತದು ಎಡ್ತದು ಪದ್ರಡಾತಿನ ಕೇರಳದ ಇನೋವಾ ಕಾರ್ದ ದಾಖಲೆನ ಸಿಸಿಟಿವಿಡ್ದು ನಾಡಪತ್ತದೇರ. ಪೆಟ್ಟಾಯಿನಾರು ಕೋಟೆಕಾರ ವೈದ್ಯನಾಥ ದೈವಸ್ಥಾನ ಮಾರ್ಗದ 28 ವರ್ಷ ಪ್ರಾಯದ ತೇಜಸ್ ರಾಮಕುಲಾಲ್ ಆದಿತ್ತದ 6 ಕೋಟೆಕಾರ್ದ ಇಲ್ಲಲ್ದಂಚಿ ಬನ್ನಗ ಕೇರಳದಂಚಿ ಪೋಂದಿತ್ತಿನ ಕಾರ್ ಗುದ್ದದ ತಪ್ಪಾದಂಡು.
ಜೋರ್ದು ಪಿಟ್ಟಾಯಿನ ತೇಜಸ್ಸನ ಪಗನೆ ದೇರ್ಲಕಟ್ಟೆದ ಖಾಸಗಿ ಆಸ್ಪತ್ರೆ ಸೇರ್ಸಾದಂಡ ಕೇಸ್ ಪಾಡ್ನ ಕುಡ್ಲ ತೆನಕಾಯಿ ಸಂಚಾರಿ ಸ್ಟೇಷನ್ ಪೊಲೀಸರು ತನಿಖೆ ನಡೆಪಾದ ತಲಪಾಡಿ ಟೋಲ್ಗೇಟ್ದ ಸಿಸಿಟಿವಿದ ದಾಖಲೆ ಪಿಂದದ ಕೇರಳ ರಿಜಿಸ್ಟರ್ದ ಇನೋವಾ ಕಾರ್ ಬೈಕ್ ಗುದ್ದುದು ಪದ್ರಡಾಯಿನ ಕಾರಂದು ನಾಡ್ಪತ್ತಿದೆರ. 100 ವರ್ಷ ಇತಿಹಾಸದ ಕರ್ನಾಟಕ ಬ್ಯಾಂಕ್ ಬಜಿ ವಾಣಿಜ್ಯ ಬ್ಯಾಂಕ್ ಅತ್ತ ಬದಲಿಗಾವು ಸಾಮಾಜಿಕ ಸಾಂಸ್ಕೃತಿಕ ಪಣವು ಬುಲಿಚಿಲ್ದ ಆಂದೋಲನ ಆದುಂಡೊಂದು ಕರ್ನಾಟಕ ಬ್ಯಾಂಕ್ಡ್ ಆಡಳಿತ ನಿರ್ದೇಶಕರಾದ ಸೇವೆ ಅಕೇರಿಯಾತಿನ ಮಹಾಬಲೇಶ್ವರ MS ಪಂತೆರ ಕುಡ್ಲಡ್ ಮೆಚ್ಚುಗೆದ ಮರ್ಯಾದೆ ಪಡೆದ ಆರು ಅಭಿಮಾನಿಲೇನು ಉದ್ದೇಶಿತದ ಪಾತಿರಿಯರ. ಕರ್ನಾಟಕ ಬ್ಯಾಂಕ್ಡ್ ಆಡಳಿತ ನಿರ್ದೇಶಕರ ಮುಖ್ಯ ಕಾರ್ಯತ್ವನ ಅಧಿಕಾರಿಯಾದ ಸೇವೆ ಅಕೇರಿಯಾನ ಡಾಕ್ಟರ್ ಮಹಾಬಲೇಶ್ವರ MS ರೆಗೆ ಮೆಚ್ಚಿಗೆ ಸಂದಾಯಿತ ಮಲ್ಪನ ಲೇಸ ಐತಾರ ಕುಡ್ಲದ ಶಾರದಾ ವಿದ್ಯಾಲಯ ಸಭಾಂಗಣೋಡು ಅಟ್ಟಣೆ ಆದಿತ್ತಂಡ ಅಭಿನಂದನಾ ಸಮಿತಿದ ಪ್ರದೀಪ ಕುಮಾರ ಕಲ್ಕುರ ಮಾತ್ರೆಲ್ಲ ಎತ್ಕೊಂಡಿರ ಶಾರದಾ ವಿದ್ಯಾಲಯದ ಗುರುಕಾರ್ಯರ ಡಾಕ್ಟರ್ MB ಪುರಾಣಿಕ್ ಗುರುಕಾರ್ಮೇಡ್ ಕಾರ್ಯಕ್ರಮ ಉದಿಪನಾಂಡ. ಶ್ರೀನಿವಾಸ ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ ರಾಘವೇಂದ್ರ ರಾವ್ ಬೊಕ್ಕ ಬೇತೆ ಬೇತೆ ಕ್ಷೇತ್ರ ವಲಯದ ನಾಯಕರಿದ್ದ ಡಾಕ್ಟರ್ ಮಹಾಬಲೇಶ್ವರ MS ಬೊಕ್ಕ ಅರನ ಬುಡಿದಿ ಅನ್ನಪೂರ್ಣ ಮಕ್ಕಳಿಗೆ ಸಮ್ಮಾನದ ಮರ್ಯಾದೆ ಮಲ್ತದ ಮೆಚ್ಚಿಗೆ ಸಂದಾಯಿತ ಮಲ್ತೇರ. ಬೇತೆ ಬೇತೆ ಸಂಘ ಸಂಸ್ಥೆಲನ ನಿಲೆಟ್ಟಾಯಿತ ಪ್ರತಿನಿಧುಲು ಸಮ್ಮಾನದ ಮರ್ಯಾದೆ ಮಲ್ತೇರ. ಮಹಾಬಲೇಶ್ವರ MS ಪಾತ್ರದ ಕರ್ನಾಟಕ ಬ್ಯಾಂಕ್ ಬಜಿ ವಾಣಿಜ್ಯ ಬ್ಯಾಂಕ್ ಅತ್ತ ಬದಲುಗವು ಸಾಮಾಜಿಕ ಸಾಂಸ್ಕೃತಿಕ ಪಣವು ಬುಲೆಚಿಲ್ದ ಆಂದೋಲನ ಆದುಂಡು 100 ವರ್ಷ ಇತಿಹಾಸದ ಬ್ಯಾಂಕ್ ಸುರುಡ್ದಿಂಚಲ ಲಾಭದ ಸಾಧಿಡು ದುಂಬು ಪೋಂದುಂಡು ಇತ್ತೆ 1,000 ಕೋಟಿರ್ದಲ ಹೆಚ್ಚ ಲಾಭ ಮಲ್ತದ ನಂದು ಪಂಡೇರ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದವರು ಏನು ನೀತಿ ನಿರೂಪಣೆಗಳು ಗೈಡ್ಲೈನ್ಸ್ ಅನ್ನು ಕೊಡ್ತಾರೋ ಅದನ್ನು ಚಾಚೂ ತಪ್ಪದೆ ಎಷ್ಟರ ಮಟ್ಟಿಗೆ ಅಂದರೆ ಯುವರ್ಸ್ ಒಬೀಡಿಯಂಟ್ಲಿ ಯುವರ್ಸ್ ಫೇತ್ಫುಲಿ ಅಂತ ಹೇಳಿ ಮಾಡ್ತಕ್ಕಂಥ ಪ್ರವೃತ್ತಿ ನಮ್ಮ ಬ್ಯಾಂಕಿನದ್ದು. ಆ ಎಲ್ಲ ಗೈಡ್ಲೈನ್ಸ್ಗಳನ್ನು ಸಹ ಫಾಲೋ ಮಾಡಿ ನಾವು ಆರ್ಥಿಕ ರಂಗದಲ್ಲಿ ಅತ್ಯಂತ ಒಳ್ಳೆಯ ಕೆಲಸವನ್ನು ಮಾಡ್ತೇವೆ. ಹಾಗಾಗಿ ಕೇವಲ ಒಂದು ವಾಣಿಜ್ಯ ಸಂಸ್ಥೆ ಆಗಿರದೆ ಇದು ಕರ್ನಾಟಕ ಬ್ಯಾಂಕ್ ಒಂದು ರೀತಿಯಲ್ಲಿ ಸಾಮಾಜಿಕ ಸಾಂಸ್ಕೃತಿಕ ಹಾಗೂ ಆರ್ಥಿಕ ಆಂದೋಲನ ಸಾಮಾಜಿಕ ಸಾಂಸ್ಕೃತಿಕ ಹಾಗೂ ಆರ್ಥಿಕ ಆಂದೋಲನ ಅಂದರೆ ಸೋಷಿಯೋ ಕಲ್ಚರಲ್ ಇಕನಾಮಿಕ್ ಮೂವ್ಮೆಂಟ್. ಇದು ಕರ್ನಾಟಕ ಬ್ಯಾಂಕಿನ ಒಂದು ಡೆಫಿನಿಷನ್. ಶರವು ರಾಘವೇಂದ್ರ ಶಾಸ್ತ್ರಿಲು ಪಾತಿರ್ದ ಕರ್ನಾಟಕ ಬ್ಯಾಂಕ್ದ CSR ನಿಧಿ ಎಡ್ಡ ಕಾರ್ಯಾಲಯಕ್ಕೆ ಒದಗಾದ ಮಹಾಬಲೇಶ್ವರ MS ಕರ್ನಾಟಕ ಬ್ಯಾಂಕ್ನ ಸಮಾಜ ಬೋರ್ಡಾಯಿನಂಚ ದುಂಬುಕೊನೆತರಂದು ಪಂಡಿರ. ಸಮಾಜದಲ್ಲಿರುವಾಗ ಸಮಾಜದೊಟ್ಟಿಗೆ ಬಾಳುವಂಥ ಅವರ ಸಹಾಯದಿಂದ ಬಾಳುವಂಥ ಋಣ ಅದೆಲ್ಲ ಮಾಡಿಕೊಂಡು ಬರಬೇಕಂತೆ. ಅದು ಮಾಡದಿದ್ದರೆ ನಾವು ಹುಟ್ಟಿದ್ದು ಸಾರ್ಥಕ ಅಲ್ಲ. ಯಾಕಂತ ಹೇಳಿದರೆ ಅದನ್ನು ಮಾಡಲಿಕ್ಕೆ ಪುನೊಂದು ಜನ್ಮ ಎತ್ತಲೇಬೇಕಾಗ್ತದೆ ಅಂತ ಇದರಲ್ಲಿ ಅವರು ಸಮಾಜದ ಋಣ ತೀರಿಸಿದ್ದಾರೆ. ಕರ್ನಾಟಕ ಬ್ಯಾಂಕು ಇಡೀ ಸಮಾಜಕ್ಕೆ ಖಾಲಿ ವಿತ್ತೀಯ ನೆರವು ಮಾತ್ರ ಅಲ್ಲ, ಯಾವ ಶಾಲೆಗಾಗಲಿ ಇದಕ್ಕಾಗಲಿ ನಾನು ಎಷ್ಟೋ ಕಡೆ ವಿದ್ಯಾಸಂಸ್ಥೆಗೆ ಹೋಗ್ತೇನೆ. ಇದು ಸೋಲಾರ್ ನಮಗೆ ಕರ್ನಾಟಕ ಬ್ಯಾಂಕ್ ಕೊಟ್ಟದ್ದು, ನೀರಿನ ಟ್ಯಾಂಕ್ ಕರ್ನಾಟಕ ಬ್ಯಾಂಕ್, ವಾಟರ್ ಪ್ಯೂರಿಫೈಯರ್ ಕರ್ನಾಟಕ ಬ್ಯಾಂಕ್ ಕೊಟ್ಟು. ಎಷ್ಟೋ ಕಡೆ ನಾನು ಉದ್ಘಾಟನೆಗಳ ಇದಕ್ಕೆ ಹೋಗ್ತೇನೆ. ಉತ್ಸವಗಳಲ್ಲಿ ಎಲ್ಲ ಕಡೆ ಕರ್ನಾಟಕ ಬ್ಯಾಂಕಿನ ಬ್ಯಾನರ್ ಇರ್ತದೆ. ಸಾಂಸ್ಕೃತಿಕ ಕಾರ್ಯಕ್ರಮ ಕರ್ನಾಟಕ ಬ್ಯಾಂಕ್. ಡಾಕ್ಟರ್ MB ಪುರಾಣಿಕ್ ಗುರುಕಾರ್ಮಿದ ಪಾತೆರ ಪಂಡದೆ ಡೆಪ್ ಬೇಕೆರ. ಶಕ್ತಿ ಸಮೂಹ ಸಂಸ್ಥೆಲಿನ ಡಾಕ್ಟರ್ KC ನಾಯಕ್, ಕನ್ನಡ ಸಾಹಿತ್ಯ ಪರಿಷತ್ತದ ದುಂಬುದ ಗುರುಕಾರ್ಯರು ಡಾಕ್ಟರ್ ಹರಿಕೃಷ್ಣ ಪುನರೂರು, ಉದ್ಯಮಿಲು BR ಸೋಮಯ್ಯ ಜಿಬಕ, M ರವೀಂದ್ರ ಶೇಟ್, ಮಂಗಳದೇವಿ ದೇವಸ್ಥಾನ ಆಡಳಿತ ಮುಕ್ತೇಸರರ P ರಾಮನಾಥ ಹೆಗ್ಡೆ, ನಮ್ಮ ಕುಡ್ಲ TV ಚಾನಲ್ ನಿರ್ದೇಶಕರೇ ಲೀಲಾಕ್ಷ B ಕರ್ಕೇರ, ICAA ಕುಡ್ಲದ ದುಂಬುದ ಗುರುಕಾರ್ಯರ SS ನಾಯಕ್, ಮನ್ನಗುಡ್ಡೆ ಗುಡ್ಜಿ ಸೇವಾ ಸಮಿತಿದ ಗುರುಕಾರ್ಯರ ರಮಾನಂದ ಪಾಂಗಳ ಪಾಲ್ದೊಂಡಿರ. ಸುಧಾಕರ ರಾವ್ ಪೀಚವರ ಕಾರ್ಯಕ್ರಮ ಸುಧಾರ್ತೆರ, ವಾಸುದೇವರಾವ್ ಸೊಲ್ಮೆ ಸಂದಾಯರ. ರಡ್ಡು ಕಾರು ಒಂಜ ಕುಂಜಿ ಎಡ್ತದ ಕಾರಡು ಇರುವೆರೆ ಎತ್ತಿನ ಡ್ರೈವರ್ಲಿಗೆ ಎಳಿಯ ಮಟ್ಟದ ಪೆಟ್ಟಾದ ಪ್ರಾಣ ಅಪಾಯ ಹಿಡ್ದು ಬಚಾವೈನ ಸಂಗತಿ ಬಂಟ್ವಾಳೋಡು ನಡೆತದಂಡ.
ರೆಡ್ ಕಾರು ಒಂಜಕ್ಕೊಂಜಿ ಇಡ್ತದ ಕಾರಡಿತ್ತಿನಕ್ಲು ಎಳ್ಯ ಮಟ್ಟದ ಪೆಟ್ಟಾದ ಪ್ರಾಣ ಅಪಾಯ ಹಿಡಿದು ಬಚಾವಯನ ಸಂಗತಿ ಬಂಟ್ವಾಳಡು ನಡೆತದಂಡ. ಬಂಟ್ವಾಳ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಸುತ್ತದ ಬೆಂಕಿಯ ಪನ್ಪನವಲು ಗಾಡಿಲು ಗುದ್ದೊಂದ ಕಾರ್ ಡ್ರೈವರ್ ಲಾಯ್ನ ಆದರ್ಶ್ ಬೊಕ್ಕ ಸಂಕಪ್ಪ ಪನ್ಪನಕ್ಲೆಗ್ ಪೆಟ್ಟಾತಂಡ. ಮುಡಿಪುದಂಚಿಡ್ದು ಬೊಕ್ಕ ಮೇಲ್ಕಾರ್ ಕಡಿಡ್ದು ಬರೊಂದಿತ್ತಿನ ಕಾರು ಎಡ್ತಿನ ಪುಡ್ಸುಗು ರಡ್ಡ್ ಕಾರ್ಲ ಇಡೀ ಪೊಡಿ ಪೊಡಿ ಆತಂಡ. ರಡ್ಡ್ ಕಾರಡ್ಲ ಡ್ರೈವರ್ಲು ಮಾತ್ರ ಇತ್ತಿರ ಮೇಲ್ಕಾರ್ ಟ್ರಾಫಿಕ್ ಪೊಲೀಸರು ಸ್ಟೇಷನ್ ಕೇಸ್ ಪಾಡ್ದಿರ. ಸಾಲು ಸಾಲು ಉಚಿತ ಯೋಜನೆಯನ್ನು ಕೊಡ್ದು ಆ ಗ್ಯಾರಂಟಿ ಯೋಜನೆಗೆ ಕಾಸು ಜೋಡ್ಸಾಯ್ರೆ ತೀರಂದೆ ಪಿರ ಜನಸಾಮಾನ್ಯರನ್ನ ತರಿಕ ಪುದೆ ಪಾಡಿಯರೆ ದುಂಬು ಬೈದರಂದ ಶಾಸಕರ ವೇದವ್ಯಾಸ್ ಕಾಮತ್ ಪಂತೆರ. ಕರೆಂಟ್ ಬೆಲೆಯ ರಾವನ ರಾಜ್ಯ ಸರ್ಕಾರಗೂ ವಿರೋಧ ತೋಜಾದ ಕುಡ್ಲಡ್ ಬಿಜೆಪಿ ನಡಪಾಯಿನ ಪ್ರತಿಭಟನೆ ಆರು ಪಾತಿರಿಯರು. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕರೆಂಟ್ ಬೆಲೆ ಏರಾಯನೆಗೆ ವಿರೋಧ ತೋಜದ ಭಾರತೀಯ ಜನತಾ ಪಾರ್ಟಿ ಕುಡ್ಲ ನಗರ ದಕ್ಷಿಣ ಮಂಡಲದ ನಿಲೆಟ್ ಸೋಮವಾರ ಸಾರ್ವಜನಿಕ ಪ್ರತಿಭಟನೆ ಕುಡ್ಲದ ಮಿನಿ ವಿಧಾನಸೌಧದ ಎದುರು ನಡೆತಂಡ. ಶಾಸಕರ ವೇದವ್ಯಾಸ ಕಾಮತ್ ಪ್ರತಿಭಟನೆ ಪಾತಿಡ್ದು ಇದ್ದ ಜನಕ್ಲಿಗ್ ಕಾಂಗ್ರೆಸ್ ಕತೆ ಗೊತ್ತಾತಂಡ. ಸಾಲು ಸಾಲು ಉಚಿತ ಯೋಜನೆ ಕುಡ್ದು ಆ ಗ್ಯಾರಂಟಿ ಯೋಜನೆಗೆ ಕಾಸು ಜೋಡ್ಸಾಯರೆ ತೀರಂದೆ ಪಿರ ಜನ ಸಾಮಾನ್ಯರನ್ನ ತರಿಕ ಪುದೆ ಪಾಡಿಯರೆ ದುಂಬು ಬೈದರೆ 200 ಯೂನಿಟ್ ಧರ್ಮ ಕೊರಿಯರೆ ಸಾಧ್ಯ ಅವಂದೆ ಕರೆಂಟ್ ಬಿಲ್ಲನ್ನು ಹೆಚ್ಚ ಮತ್ತೊಂದುಂಡು. ಗ್ಯಾರಂಟಿ ಯೋಜನೆಗೆ ಕಾಸ್ತ ಕೊರತೆ ಉಂಡು. ಸರ್ಕಾರದ ಬಂಡಾರುಗ 70,000 ಕೋಟಿ ರೂಪಾಯಿ ನಷ್ಟ ಆಪನೊಂದು ಗೊತ್ತಿತ್ತನಲ್ಲ ಏನು ಜಾರಿ ಮಲ್ಪನ ಅಗತ್ಯದಾನೆ ಬಜಿ ಓಟದ ದಿಟ್ಟಿಡ ಧರ್ಮಗೂ ಕೊಡ್ದಿತ್ತೆ ಯೂನಿಟ್ಗೆ ಎಲ್ಪ ಪೈಸೆ ಏರಾದಿರು ಭ್ರಷ್ಟಾಚಾರದ 40% ಸರ್ಕಾರದ ಪಂಡಿನ ನಿಕ್ಲ ದಾನಂಡಲ ದಾಖಲೆ ಕೊರಿಯರ ಅಂದು ವೇದವ್ಯಾಸ ಕಾಮತ್ ಕೇಂದ್ರ. ವಿಧಾನ ಪರಿಷತ್ತದ ದುಂಬದ ಸದಸ್ಯರು ಮೋನಪ್ಪ ಭಂಡಾರಿ, ಕುಡ್ಲ ನಗರ ಅಭಿವೃದ್ಧಿ ಪ್ರಾಧಿಕಾರದ ದುಂಬುದ ಗುರ್ಕಾರ್ಯರ ರವಿಶಂಕರ ಮೀಜಾರ್, ಜಿಲ್ಲಾ ಪಂಚಾಯತದ ದುಂಬುದ ಒತ್ತು ಗುರ್ಕಾರ್ಯರ ಸತೀಶ್ ಕುಂಪಲ, ಸುಧೀರ್ ಕುಮಾರ್ ಶೆಟ್ಟಿ, ರೂಪಾಡಿ ಬಂಗ್ಯರ, ರಾಜಗೋಪಾಲರ ಎಂಚ ನಾಯಕರು ಪ್ರತಿಭಟನೆ ನೀಡಿದ್ದಾರೆ. ಇವತ್ತು ರಾಜ್ಯದಲ್ಲಿ ಎಲ್ಲಾ ಕಡೆಗಳಲ್ಲಿ 70 ಪೈಸೆ ವಿದ್ಯುತ್ ದರವನ್ನು ಏರಿಸಿದ್ದೀರಾ. 1 ಯೂನಿಟ್ಗೆ 70 ಪೈಸೆ ಏರಿಸುವಷ್ಟು ಎಲ್ಲಾದ್ರೂ ನಿಮಗೆ ಮಾನ ಮರ್ಯಾದೆ ಇದೆಯಾ? 1 ಯೂನಿಟ್ಗೆ 70 ಪೈಸೆ ಅಂತೇಳಿ ಆದ್ರೆ ಇಡೀ ರಾಜ್ಯದಲ್ಲಿ ವರ್ಷದಲ್ಲಿ ಎಷ್ಟು ಯೂನಿಟ್ ಬಳಕೆ ಆಗುತ್ತೆ? ಅಷ್ಟೊಂದು ಬೊಕ್ಕಸಕ್ಕೆ ಹಣವನ್ನ ಸಂಗ್ರಹಿಸಬೇಕು ಅಂತ ಹೇಳೋದ ಚಿಂತನೆ ಇವತ್ತು ನಿಮ್ಗೆ ಅರಿವಾಗಿದೆ. ನೀವು ಕೊಟ್ಟಂತ ಮಾತು ನೀವೇ ತಪ್ಪಿ ಬಿದ್ದಿದ್ದೀರಿ. ಇಷ್ಟೆಲ್ಲ ದೊಡ್ಡ ರೀತಿಯ ಗ್ಯಾರಂಟಿಯನ್ನ ಕೊಡಬಾರ್ದಿತ್ತು ಅಂತ ಹೇಳುವಂಥದ್ದು ನಿಮ್ಗೆ ಕೂಡ ಗೊತ್ತಾಗ್ಬಿಟ್ಟಿದೆ. ಇವತ್ತು 200 ಯೂನಿಟ್ ವಿದ್ಯುತ್ ಉಚಿತವಾಗಿ ನೀಡುವುದಾಗಿ ಘೋಷಿಸಿ ಆಡಳಿತಕ್ಕೆ ಬಂದಂತ ಕಾಂಗ್ರೆಸ್ ಇವತ್ತು ಪ್ರತಿ ಯೂನಿಟ್ಗೆ 70 ಪೈಸೆ ಏರಿಕೆ ಮಾಡಿದೆ. ಇವತ್ತು ನಾನು ಕಾಂಗ್ರೆಸ್ ಪಕ್ಷಕ್ಕೆ ಇದರ ಮುಖಾಂತರ ಈ ಪ್ರತಿಭಟನೆ ಮುಖಾಂತರ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ನಿಮಗೆ ತಾಕತ್ತಿದ್ರೆ ದಮ್ಮಿದ್ರೆ ಆ 70 ಪೈಸೆ ಏರಿದನ್ನ ಕಡಿಮೆ ಮಾಡಿ ತೋರಿಸಿ. ಅವಾಗಲೇ ನಿಮ್ಮ ತಾಕತ್ತನ್ನ ತೋರಿಸಿ. ಒಂದು ಕಡೆಗಳಲ್ಲಿ ಫ್ರೀ ಅಂತ ಹೇಳಿ ಒಂದು ಕಡೆಗಳಿಗೆ ಜನರಿಗೆ ಹೆಚ್ಚಿನ ದರವನ್ನ ಹಾಕಿಸುವಂತ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ರಾಜ್ಯದಲ್ಲಿ ಬೊಕ್ಕಸಕ್ಕೆ ಕಷ್ಟ ಮಾಡಿ ಇವತ್ತು ಇಡೀ ಮಂಗಳೂರಿನಲ್ಲಿ ಮಾತ್ರವಲ್ಲ ಇಡೀ ರಾಜ್ಯದ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ನಿಲ್ಲಿಸಿದ್ದೀರಾ. ಬಸವರಾಜ ಬೊಮ್ಮಾಯಿ ಅವರ ಕ್ಷೇತ್ರದ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇರುವಂತಹ ಸಂದರ್ಭದಲ್ಲಿ ಈ ರಾಜ್ಯಕ್ಕೆ ಕೊಟ್ಟಂತ 20,000 ಕೋಟಿ, ದಕ್ಷಿಣ ಕನ್ನಡ ಜಿಲ್ಲೆಗೆ ಕೊಟ್ಟಂತ 1,000 ಕೋಟಿಯ ಕಾಮಗಾರಿಗಳ ಕೆಲಸವನ್ನ ನಿಲ್ಲಿಸಿದ್ದೀರಾ. ಸಿದ್ದರಾಮಯ್ಯರೇ, ಅದು ನೀವು ಕೊಟ್ಟಂತ ಹಣ ಅಲ್ಲ. ಮಂಗಳೂರಿನ ಜನತೆಗೆ, ನಮ್ಮ ಜಿಲ್ಲೆಗೆ, ನಮ್ಮ ರಾಜ್ಯಕ್ಕೆ ಅವತ್ತು ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟಂತ ಹಣ ಯಾಕೆ ನಿಲ್ಲಿಸ್ತೀರಾ? ಅವತ್ತು ಮುಖ್ಯಮಂತ್ರಿಗಳು ಕೊಟ್ಟಂತ ಹಣವನ್ನ ಇವತ್ತು ನೀವು ನಿಲ್ಲಿಸ್ತಾ ಇದ್ದೀರಾ. 2013ರಿಂದ 2018 ತನಕ ನೀವು ಆಡಳಿತದಲ್ಲಿರುವಂತಹ ಸಂದರ್ಭದಲ್ಲಿ 2018ರಲ್ಲಿ ಮುಖ್ಯಮಂತ್ರಿಯಾಗಿ ಬಂದಂತ ಕುಮಾರಸ್ವಾಮಿ ಅವರು ಯಾವುದಾದ್ರೂ ನಿಲ್ಲಿಸಿದಾರ ಅಂತೇಳಿ ನೋಡಿದ್ದೀರಾ ನೀವು? ಯಾವತ್ತು ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದ್ದೀರಾ. ದ್ವೇಷದ ರಾಜಕಾರಣವನ್ನು ಮಾಡ್ತಾ ಜನರಿಗೆ ಮರಳು ಮಾಡ್ತಾ ಮತವನ್ನ ಪಡ್ಕೊಂಡು ಇವತ್ತು 70 ಪೈಸೆ ಯೂನಿಟ್ಗೆ ಏರಿಸುವಂತ ಕೆಲಸ ಕಾರ್ಯಗಳು ಮಾಡಿದ್ದೀರಾ. ಹಲವು ಸುಳ್ಳುಗಳನ್ನು ಹೇಳಿ ಜನರಿಗೆ ಮರಳು ಮಾಡಿದ್ದೀರಿ. ಒಂದೇ ಒಂದು ದಾಖಲೆಗಳನ್ನು ಕೊಡ್ಲಿಕ್ಕೆ ಆಗಿಲ್ಲ ನಿಮ್ಗೆ.
40% ಸರ್ಕಾರ ಅಂತ ಹೇಳಿ ಯಾವುದಾದ್ರೂ ಒಂದು ದಾಖಲೆಗಳನ್ನು ಕೊಟ್ರ? ನಿಮ್ಮ ಪರವಾಗಿದ್ದಂತ ಆ ಒಂದು ಕಾಂಟ್ರಾಕ್ಟರ್ ಜೈಲಿಗೆ ಹೋದ್ರು ನಿಮಗೆ ಕೊಡ್ಲಿಕ್ಕೆ ಸಾಮರ್ಥ್ಯದ ಸಣ್ಣ ಸರ್ಕಾರ ನೀವು ಈಗ. ಮುಡಿಪು ಬ್ಲಾಕ್ ಕಾಂಗ್ರೆಸ್ ಗುರ್ಕಾರ್ಯರ ಪ್ರಶಾಂತ್ ಕಾಜೇವಾ ಪನ್ಪನರ್ನ ಅಣ್ಣೆ 55 ವರ್ಷದ ಶರತ್ ಕಾಜೇವಾ ಐತಾರ ತೀರ್ದಿತ್ತದ ರಾಜ್ಯ ವಿಧಾನಸಭೆತ ಸಭಾ ಗುರ್ಕಾರ್ಯರು UT ಖಾದರ್ ಮರಣದ ಅಕೀರಿದ ಕಿರಿಯಲಿಡು ಪಾಲ್ದೊಂಡ್ಯರ. ಮರಣದೆಪ್ಪುನಗ UT ಖಾದರ್ ಮರಣಗೂ ಪುಗೆಲ್ ಕೊಡ್ದು ಮಾತರಿಗ್ಲ ಮಾದರಿ ರಾಜಕಾರಣಿ ಎಂದು ಪನ್ಪ ಹೊಂದ್ಯರು. ಮುಡಿಪು ಬ್ಲಾಕ್ ಕಾಂಗ್ರೆಸ್ ಗುರ್ಕಾರ್ಯರು ಪ್ರಶಾಂತ ಕಾಜೇವಾ ಪನ್ಪನರ್ನ ಅಣ್ಣೆ 55 ವರ್ಷದ ಶರತ್ ಕಾಜೇವಾ ಐತಾರ ತೀರ್ದಿತ್ತದ ರಾಜ್ಯ ವಿಧಾನಸಭೆತ ಸಭಾ ಗುರ್ಕಾರ್ಯರು UT ಖಾದರ್ ಮರಣದ ಅಕೇರಿದ ಕಿರಿಯಲಿಡು ಪಾಲ್ದೊಂಡ್ಯರ. ಮರಣದೆಪ್ಪುನಗ ಮರಣಗೂ ಪುಗೆಲ್ ಕೊಡ್ದು ನರಮಾನಿ ಸರ್ವೇರ್ಲ ಒಂಜೇ ಪನ್ಪನ ನರಮಾನ್ಯ ತತ್ವನು ದಿಡ್ತು ಪತ್ಯರ. ಮುಡಿಪು ವಿತ್ತ ಕೊಡಿದ ಶರತ್ ಕಾಜೇವಾ ಐತಾರ ಪುಲ್ಯಕಾಂಡೆ ಹೃದಯಘಾತ ಅದು ತಿಳಿದೆರ. ಸಂಗತಿ ತಿರುಕೂಡ್ಲೆ ಊರ್ದ ಶಾಸಕರ ವಿಧಾನಸಭೆತ ಸ್ಪೀಕರ್ UT ಖಾದರ್ ದುಂಬತ್ತ ನಿಘಂಟಾದಿತ್ತಿನ ಮಾತಾ ಕಾರ್ಯಕ್ರಮಲೇನ ದೆತ್ತು ಪಾಡ್ದು ಮಿತ್ತ ಕೋಡಿಗೆ ಪೋಯರು. ಅವಳು ಇಲ್ಲಲ್ದಕ್ಲಿಗ ಧೈರ್ಯ ಪಂಡದ ಹಿಡಿದು ಪಕ್ಕ ಮರಣದೆಪ್ಪುನಗ ಮರಣಗೂ ಪುಗಿಲ್ ಕುರಿಯರ. ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಬಿ ಜನಾರ್ದನ ಪೂಜಾರ್ಲು ಪಾಡ್ದುಕೊರ್ನ ಸಂಪ್ರದಾಯನು ದುಂಬರಿತಿನ ಶಾಸಕರ ಪನ್ಪನ ಕೀರ್ತಿಗೆ UT ಖಾದರ್ ಸಂದಿದೆರ. ಬುಲೆಚ್ಚಲ್ ಪರ ಬೆನ್ನಿದಾರಾದಿತ್ಯನ ಶರತ್ ಕಾಜೇವಾ ನರಿಂಗಾನ ಕಂಬುಲ ಸಮಿತಿ ಸದಸ್ಯರಾದಿತ್ಯರ. ಪ್ರಶಾಂತ ಕಾಜೇವಾ ಕಂಬುಲ ಸಮಿತಿದ ಕಾರ್ಯ ಗುರ್ಕಾರ್ಯರಾದುಲ್ಯರ. ಬಡಿದಿವಕ ಮಗನ ಶರತ್ ಕಾಜೇವಾ ಅಗತದೇರ. ನಮ್ಮೆಲ್ಲ ಆತ್ಮ ಮಿತ್ರರಂತ ಶರತ್ ಕಾಜೇವರವರು. ಶರತ್ ಕಾಜೇವರ ತಂದೆಯವರು ಮಿತ್ತಕೋಟೆ ವೆಂಕಟ ಕಾಜೇವರ ಅತ್ಯಂತ ಹಿರಿಯರು, ಸ್ವತಂತ್ರ ಮತ್ತು ರಾಜ್ಯೋತ್ಸವ ಪ್ರಶಸ್ತಿ ಪಡೆದವರು ಮತ್ತು ಪ್ರಗತಿಪರ ಕೃಷಿಕರು. ಶರತ್ ಕಾಜೇವರ ಸಹೋದರ ಪ್ರಶಾಂತ್ ಕಾಜೇವರವರು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಹಿರಿಯ ನಾಯಕರು. ಶರತ್ ಕಾಜೇವರವರು ಸತತವಾಗಿ ಸಾಮಾಜಿಕ ಮತ್ತು ಬಡಜನರಿಗೆ ಸೇವೆ ಮಾಡಲು ಮುಂಚೆ ನಿಂತು ವಿಶೇಷ ಕನಿಕರುಳ್ಳವರು. ಇವತ್ತು ಬಹುಶಃ ಆ ಒಂದು ಹೃದಯ ಪಾಠದಿಂದ ಇವತ್ತು ಮೃತರಾಗಿದ್ದಾರೆ. ಬಹುಶಃ ಅವರ ಅಗಲಿಕೆಯ ಸುದ್ದಿಯನ್ನು ಕೇಳಿ ತಕ್ಷಣ ಇವತ್ತು ಅತ್ಯಂತ ಆ ನೋವಿನ ಒಂದು ಸನ್ನಿಧ ಪರಿಸ್ಥಿತಿ ಆಗಿದೆ. ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ತಂದೆ ತಾಯಂದಿರಿಗೆ, ಅವರ ಕುಟುಂಬಸ್ಥರಿಗೆ, ಅವರ ಮಕ್ಕಳಿಗೆ ಅವರ ಅಗಲಿಕೆಯ ನೋವನ್ನು ತಡೆಯುವ ಶಕ್ತಿಯ ಪರಮಾತ್ಮ ಕೊಡಲಿ ಅಂತ ಹೇಳಿಕೊಂಡು ಬಹುಶಃ ಇವತ್ತು ಮತ್ತೊಮ್ಮೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಕುಡ್ಲದ ನಾಟ್ಯಾರಾಧನಾ ಕಲಾಕೇಂದ್ರ ಉರುವದ ನೆಲೆಟ್ ವಿದುಷಿ ಸುಮಂಗಲ ರತ್ನಾಕರ್ ಬರೇನ ನೃತ್ಯ ಕಾವ್ಯ ಭರತನಾಟ್ಯ ಮಾರ್ಗದ ಕನ್ನಡ ನೃತ್ಯ ಬಂಧಗಳು ಬೂಕುದ ಲೋಕಾರ್ಪಣೆ ಬೊಕ್ಕ ಭಾವಸ್ಥ ಆಜಿಜನ ಪುರುಷ ಭರತನಾಟ್ಯ ಕಲಾವಿದರೆಡ್ದು ನಾಟ್ಯ ಕಲಾ ಪ್ರದರ್ಶನ ಐತಾರ ಕುಡ್ಲದ ಪುರಭವನಡು ನಡೆತಂಡು. ಕುಡ್ಲದ ನಾಟ್ಯಾರಾಧನಾ ಕಲಾಕೇಂದ್ರ ಉರುವದ ನೆಲೆಟ ವಿದುಷಿ ಸುಮಂಗಲ ರತ್ನಾಕರ್ ಬರೇನ ನೃತ್ಯ ಕಾವ್ಯ ಭರತನಾಟ್ಯ ಮಾರ್ಗದ ಕನ್ನಡ ನೃತ್ಯ ಬಂಧಗಳು ಬೂಕುದ ಲೋಕಾರ್ಪಣೆ ಬೊಕ್ಕ ಭಾವಸ್ಥ ಆಜಿಜನ ಪುರುಷ ಭರತನಾಟ್ಯ ಕಲಾವಿದರೆಡ್ದು ನಾಟ್ಯ ಕಲಾ ಪ್ರದರ್ಶನ ಐತಾರ ಕುಡ್ಲದ ಪುರಭವನಡು ಅಟ್ಟಣೆ ಮಲ್ತದಿತ್ತರ. ನಾಟ್ಯಾರಾಧನಾ ಕಲಾ ಕೇಂದ್ರದ ನಿರ್ದೇಶಕರ ಸುಮಂಗಲ ರತ್ನಾಕರ್ ಬಿನ್ನೇರ್ ಕಲಾವಿದರು ಸೇರಿನಂಚ ಮಾತ್ರೆಲ್ಲ ಎತ್ಕೊಂಡರ. ಕನ್ನಡ ಸಾಹಿತ್ಯ ಪರಿಷತ್ತದ ದುಂಬುದ ರಾಜ್ಯ ಗುರ್ಕಾರ್ಯರ ಧರ್ಮದರ್ಶಿ ಹರಿಕೃಷ್ಣ ಪುನರೂರು ಗುರ್ಕಾರ್ಮೆಡ್ ನಾಟ್ಯಗುರು ಉಳ್ಳಾಲ ಮೋಹನ್ ಕುಮಾರ್ ಕಾರ್ಯಕ್ರಮನು ಉದ್ದಿಪನ ಮಂತಿರ. ಭರತನಾಟ್ಯ ಕಲಾವಿದರ ಟಿವಿ ನಟಿ ಡಾಕ್ಟರ್ ಸೀತಾಕೋಟೆ ನೃತ್ಯ ಕಾವ್ಯ ಭರತನಾಟ್ಯ ಮಾರ್ಗದ ಕನ್ನಡ ನೃತ್ಯ ಬಂಧಗಳು ಬೂಕುನು ಲೋಕಾರ್ಪಣೆ ಮಲ್ತಿರ. ಉಳ್ಳಾಲ ಮೋಹನ್ ಕುಮಾರ್ ಕಾರ್ಯಕ್ರಮಕ್ಕೂ ಎಡ್ಡಿಪು ಬೈಕಿಯರು ಆರು ಪಾತ್ರೆಡ್ದು ಕಲಾವಿದರಿಗೆ ನಯ ವಿನಯ ಒಪ್ಪೋಡು ಆ ಮಾತ ಕೊಡಲ ಸುಮಂಗಲ ರತ್ನಾಕರಡ ಉಂಡು ಯಕ್ಷಗಾನ ಕಲಾವಿದರ್ಲಾದುಪುನ ಆರ್ಯನ ಕೂಟದಾರೆ ಆದಿತ್ತದು ನಾಟ್ಯದ ಬಗೆಟ್ ಕಾವ್ಯ ಬರೆತಿರು ಪಂಡ ಬಾರಿ ಪೆರ್ಮೆದ ಸಂಗತಿ ಕಲಾವಿದರು ಅಧ್ಯಯನ ಮಲ್ಪಡೊಂದು ಪಂಡಿರ. ಸಾವಿರ ಪ್ರಸ್ತುತಿಗಳಾಗಬೇಕು. ಇದು ಎಲ್ಲವೂ ಬಹುಮಟ್ಟಿನ ಈಗ ನಾವು ಹೇಳ್ತೇವೆ ಪರಂಪರೆಯಿಂದ ಬಂದ ಸಾಹಿತ್ಯ, ನಮ್ಮ ಜಾನಪದ ಸಾಹಿತ್ಯ ಎಷ್ಟು 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 ಪಕ್ವವಾಗಿದೆ, ಎಷ್ಟು ಅರ್ಥಪೂರ್ಣವಾಗಿದೆ. ಬಹುಶಃ ಇಂತಹದೇ ಯಾವುದೋ ಒಂದು ತಾಯಿ ಆಗ ಕೂತು ಬರ್ದಿದ್ಲೇನೋ, ಅದು ಮುಂದೆ ಈಗ ಡೌನ್ ದ ಲೇನ್ ನೋಡ್ಲಿಕ್ಕೆ ಹೊರಟ್ರೆ ಇನ್ನೊಂದು 50 ವರ್ಷ 100 ವರ್ಷ ಕೆಳಗೆ ನೋಡ್ತಾ ಹೋದ್ರೆ ಇದೇ ಜಾವಳಿಗಳು ಇದೇ ಪದಮ್ಗಳು ಮನೆ ಮಾತಾಗ್ಲಿ ಅಂತ ಪ್ರಾಮಾಣಿಕವಾಗಿ ಈಕೆ ಮುಂದೊಂದು ದಿನ
ಈ ನೃತ್ಯ ಕ್ಷೇತ್ರದಲ್ಲಿ ಒಳ್ಳೆಯ ಹೆಸರನ್ನು ಪಡೀತಾಳೆ, ಒಳ್ಳೆಯ ಸಾಧನೆಯನ್ನು ಮಾಡ್ತಾಳೆ ಎಂಬಂತಹ ಒಂದು ಆ ನೆನಪು ಎಣಿಕೆ, ಆ ದಿನದ ಎಣಿಕೆ ಸುಳ್ಳಾಗಲಿಲ್ಲ. ಇವತ್ತದು ಸತ್ಯವಾಗಿದೆ. ನಿಖರವಾಗಿ ಇವತ್ತು ಅವಳ ಸಾಧನೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾಳೆ. ಕರ್ನಾಟಕ ಬ್ಯಾಂಕ್ ಡಿಜಿಎಂ ವಿನಯ ಕುಲಕರ್ಣಿ, ಕದ್ರ ನೃತ್ಯ ವಿದ್ಯಾಲಯದ ವಿದ್ವಾನ್ ಯುಕೆ ಪ್ರವೀಣ್, ದುಂಬುದ ಮುಖ್ಯೋಪಾಧ್ಯಾಯರು ಶ್ರೀರಾಮರಾವ್, ವಿದ್ವಾನ್ ಚಂದ್ರಶೇಖರ ನಾವಡ, ಸನಾತನ ನಾಟ್ಯಾಲಯದ ವಿದುಷಿ ಶಾರದಾ ಮನುಶೇಖರ್, ಕಲಾ ಪೋಷಕರು ಭುಜಬಲಿ, ಧರ್ಮಸ್ಥಳ ಬುಕ ಶಕುಂತಳ ರಮಾನಂದ ಭಟ್, ಕುಡ್ಲ ವಿಶ್ವವಿದ್ಯಾನಿಲಯದ ಬ್ರಹ್ಮಶ್ರೀ ನಾರಾಯಣ ಅಧ್ಯಯನ ಪೀಠದ ನಿರ್ದೇಶಕರ ಡಾಕ್ಟರ್ ಗಣೇಶ್ ಅಮೀನ್ ಸಂಕಮಾರ್, ಅಗರಿ ಶ್ರೀನಿವಾಸ ಭಾಗವತರ್ನ ಪುಲ್ಲಿ, ಅಗರಿ ರಾಘವೇಂದ್ರ ರಾವ್, ಕಾಂತಾರ ಸಿನಿಮಾದ ಶಶಿರಾಜ ಕಾವರ್ಬಕ, ಮಾನಸಿ ಸುಧೀರ್, ನೃತ್ಯ ಕಾವ್ಯ ಬೂಕು ಅಚ್ಚಮಲ್ತಿನ ಆಕೃತಿ ಪ್ರಿಂಟ್ಸ್ ಬಕ ಪ್ರಕಾಶನದ ಕಲ್ಲೂರು ನಾಗೇಶ್ ಪಾಲ್ಗೊಂಡಿರ. ಭಾವಸ್ಥ ನಾಟ್ಯ ಕಾರ್ಯಕ್ರಮ ನಡಪಾದುಕೊರ್ನ ಕಲಾವಿದರಾಯ್ನ ವಿಜಯ್ ಕುಮಾರ್ ಚೆನ್ನೈ, ಡಾಕ್ಟರ್ ಸಾಗರ್ ಟಿಎಸ್ ತುಮಕೂರು, ಅನಿಲ್ ಅಯ್ಯಾರ್ ಬೆಂಗಳೂರು, ಬಿ ದೀಪಕ್ ಕುಮಾರ್ ಪುತ್ತೂರು, ಪ್ರಮೋದ್ ಕುಮಾರ್ ಉಳ್ಳಾಲ ಬೊಕ ಸುಜಯ ಶಾನುಭೋಗ್ ಹುಬ್ಬಳ್ಳಿ ಮಕ್ಳಿಗೆ ಮರ್ಯಾದೆ ಸಂದಾಯ್ತ ಮಲ್ತೇರ. ಶ್ರೀದುರ್ಗ ಮಕ್ಕಳ ಮೇಲ ಕಟೀಲ್ದ 14ನೇ ವರ್ಷದ ಕಲಾಪರ್ವ ಮುಗಿತಲುಡು ಹಿರಿಯ ಯಕ್ಷಗಾನ ಕಲಾವಿದರು ಬಲ್ಲಿರೇನಯ್ಯ ಪತ್ರಿಕೆ ಸಂಪಾದಕರು ತಾರನಾಥ ವರ್ಕಾಡಿಯರಿಗೆ ಕಟೀಲ್ ಸದಾನಂದ ಅಸ್ರಣ್ಣ ಪ್ರಶಸ್ತಿ, ಹಿರಿಯ ಭಾಗವತರು ಪುತ್ತಿಗೆ ರಘುರಾಮ ಹೊಳ್ಳೆರಿಗೆ ಕಟೀಲ್ ಕೃಷ್ಣ ಅಸ್ರಣ್ಣ ಪ್ರಶಸ್ತಿ ಕೊಡ್ತು ಮರ್ಯಾದೆ ಮಲ್ತೇರು. ಕಟೀಲು ಸರಸ್ವತಿ ಸದನುಡು ರಡ್ಡದಿನ ನಡತಿನ ಶ್ರೀದುರ್ಗ ಮಕ್ಕಳ ಮೇಳ ಕಟೀಲ್ದ 14ನೇ ವರ್ಷದ ಕಲಾಪರ್ವದ ಮುಗಿತಲಲೇಸ್ ಬೊಕ್ಕ ಪ್ರಶಸ್ತಿ ಕೊರ್ಪನ ಕಾರ್ಯಕ್ರಮ ಐತಾರ ನಡತಂಡ. ಹಿರಿಯ ಯಕ್ಷಗಾನ ಕಲಾವಿದರು ಬಲ್ಲಿರೇನಯ್ಯ ಪತ್ರಿಕೆ ಸಂಪಾದಕರು ತಾರನಾಥ ವರ್ಕಾಡಿಯರಿಗೆ ಕಟೀಲು ಸದಾನಂದ ಅಸ್ರಣ್ಣ ಪ್ರಶಸ್ತಿ, ಹಿರಿಯ ಭಾಗವತರು ಪುತ್ತಿಗೆ ರಘುರಾಮ ಹೊಳ್ಳೆರಿಗೆ ಕಟೀಲ್ ಕೃಷ್ಣ ಅಸ್ರಣ್ಣ ಪ್ರಶಸ್ತಿ ಕೊಡ್ತು ಮರ್ಯಾದೆ ಮಲ್ತೇರ. ಒಡಿಪುದ ದುಂಬುದ ಶಾಸಕರ ರಘುಪತಿ ಭಟ್ ಪಾತಿರ್ದ ಜೋಕ್ಲೆಗ್ ಯಕ್ಷಗಾನದ ಇಡೀ ಪ್ರಾಕಾರಲಿನ ಕಲ್ಪಾವನ ಕೆಲಸನು ದುರ್ಗಾ ಜೋಕ್ಲನ ಮೇಳ ಮಲ್ತೊಂದುಂಡು. ಯಕ್ಷ ಶಿಕ್ಷಣ ಟ್ರಸ್ಟ್ 2 ತಾಜೆ ಇಟ್ಟಿಂಕ್ಲು ತಾಪನೆ ಮಲ್ತದ ಇಂದಿಟ್ಟು ವರ್ಷಲ ಸಾರತನ ಅನ್ನೋದು ಜೋಕ್ಲು ಆಟ ಕಲ್ತೊಂದುಲ್ಲೆರಂದು ಪಂಡಿರ. ಶಾಲೆಯ ಸಂದರ್ಭದಲ್ಲಿ ಕಲಿಸಿದ್ರೆ ಅದು ಅವರು ಗಟ್ಟಿಯಾಗಿ ಉಳಿತಾರೆ. ಅವರು ಮತ್ತೆ ಅವ್ರು ಕಲಾವಿದರೇ ಆಗ್ಬೇಕು ಅಂತಿಲ್ಲ, ಆದರೆ ಅವ್ರ ಹವ್ಯಾಸಿ ಒಳ್ಳೆಯ ಒಬ್ಬ ಕಲಾವಿದಂತೂ ಖಂಡಿತವಾಗ್ತಾನೆ ಇಂಥ ದುರ್ಗಾ ಮಕ್ಕಳ ಮೇಲದಲ್ಲಿ ಕಲಿತಾಗ. ಎರಡನೇದು ನನಗೆ ಬಹಳ ಸಂತೋಷ ಆದ್ದೇನು ಅಂತ ಹೇಳಿದ್ರೆ, ಕೇವಲ ಕುಣಿಕೆ ಮಾತ್ರ ಅಲ್ಲ, ಎಲ್ಲ ಹಿಮ್ಮೇಳಗಳು ಭಾಗವತಿಗೆ ಮತ್ತು ತಾಳಮದ್ದಲೆ, ಚಂಡೆ ಮದ್ದಲೆ, ತಾಳಮದ್ದಲೆಯಲ್ಲಿಯೂ ಅವರ ಅರ್ಥಗಾರಿಕೆಯನ್ನು ಕಲಿಸ್ಕೊಳ್ಳುವಂತಹದ್ದು, ಚಂಡೆ ಎಲ್ಲವನ್ನ ಕಲಿಸುವಂತಹದ್ದು ನನ್ನ ಪ್ರಕಾರ ಮುಂದಿನ ಪೀಳಿಗೆಗೆ ಇದು ದೊಡ್ಡ ಕೊಡುಗೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಶ್ರೀದುರ್ಗ ಮಕ್ಕಳ ಮೇಳದ ಮರ್ಯಾದೆ ಗುರುಕಾರ್ಯರು ಕಟೀಲ್ ಅನಂತ ಪದ್ಮನಾಭ ಅಸ್ರಣ್ಯರ್ ಪಾತ್ಯರ್ದ ಯಕ್ಷಗಾನ ಉರಿಪಾಯರೆ ಮೆಗ್ಗೆ ಹರಿದಾಸ ಅಸ್ರಣ್ಣೆ ಭಾರಿ ಪುಣ್ಯ ಹೊಂದಿಲ್ಲರ. ಅಮ್ಮೆರ್ಲ ಅವಿಯತೋ ಜೋಕ್ಲಿಗೆ ಯಕ್ಷಗಾನದ ಬರವು ಕೊಡ್ತೇರ. ನಮ್ಮ ಮಾತು ಸುರುಕು ನಮ್ಮ ದೇಶವನ್ನು ಪ್ರೀತಿ ಮಲ್ಪಡೊಂದು ಪಂಡ್ಯರ. ಯಕ್ಷಗಾನದ ಇದನ್ನು ಕಲಿಸಿ ನಮಗೆ ಹಿಂದೆ ಹೇಳ್ತಾ ಇದ್ರು, ಮಂಗಳೂರಲ್ಲೆಲ್ಲ ಅವರು ಯಕ್ಷಗಾನವನ್ನ ಆಡಿಸ್ತಾ ಇದ್ರು ಅಂತ. ದೊಡ್ಡ ದೊಡ್ಡ ತಾನೇ ತಯಾರು ಮಾಡಿದಂತಹ ಮಕ್ಕಳನ್ನು ಒಟ್ಟಿಗೂಡಿಸಿ ಮಂಗಳೂರು ಪುರಭವನದಲ್ಲಿ ಮತ್ತೆ ಇದರಲ್ಲೆಲ್ಲ ಆಟ ಆಡಿಸಿದರು. ಅದಕ್ಕೆ ಅದು ಒಳ್ಳೆಯ ಮೇರು ತಂಡವಾಗಿತ್ತು. ಮೇರು ತಂಡ ಅದು ನೋಡಲಿಕ್ಕೆ ಅಂತ ಅಲ್ಲಿ ಜಾಗವೇ ಸಾಕಾಗ್ತಿರ್ಲಿಲ್ಲಂತೆ. ಅದು ಅಷ್ಟು ನಮ್ಮ ತೀರ್ಥರೂಪರು ಮಾಡಿದಂತಹ ಸಾಧನೆ ಅದು ಯಕ್ಷಗಾನಕ್ಕಾಗಿ, ಹಾಗೇ ನಾಟಕಕ್ಕಾಗಿ. ರಾಜ್ಯದ ದುಂಬುದ ಮಂತ್ರಿ ಅಭಯ ಚಂದ್ರ ಜೈನ್ ಕಟೀಲು ವಾಸುದೇವ ಅಸ್ರಣ್ಣ ಮೇಳದ ಒತ್ತು ಗುರುಕಾರ್ಯರು ಕಟೀಲು ಕಮಲಾದೇವಿ ಪ್ರಸಾದ ಅಸ್ರಣ್ಣ, ವಕೀಲರು ಮಟ್ಟ ರತ್ನಾಕರ ಹೆಗ್ಡೆ, ಉದ್ಯಮಿ ಜಗದೀಪ್ ಡಿ ಸುವರ್ಣ, ಒತ್ತು ಪ್ರಿನ್ಸಿಪಾಲರು ಸೋಮಪ್ಪ ಅಳಂಗಾರ್, ಮುಖ್ಯೋಪಾಧ್ಯಾಯರು ಸರೋಜಿನಿ, ಆಂಗ್ಲ ಭಾಷಾ ಮಾಧ್ಯಮ ಶಾಲೆದ ಮುಖ್ಯೋಪಾಧ್ಯಾಯರು ಚಂದ್ರಶೇಖರ್ ಪಾಲ್ಗೊಂಡಿರು. ಮೇಳದ ಕಾರ್ಯಂತಿರು ವಾಸ್ತವ ಶುನೆ ಕಾರ್ಯಕ್ರಮ ಸುಧಾರ್ತಿರು ಸದಾನಂದ ಅಸ್ರಣ್ಣ ಸೊಲ್ಮೆ ಸಂದಾಯರು. ಬೈಂದೂರು ತಾಲೂಕು ಕಿರಿಮಂಜೇಶ್ವರ ಗ್ರಾಮದ ಕೊಡಿಯೇರಿ ಪನ್ಪನವಲು ಜಿಂಕೆ ಒಂಜಿ ತೆನಸ್ನಾಡೊಂದು ಬತ್ತದಿಟ್ಟದು ಐನು ತುಯಿನ ನಾಯಿ ಜಿಂಕೆನ ಗಿಡತದ ತುಚ್ಚಿದಂಡು ಮರ್ದ ಮಲ್ತಂಡಲ ಜಿಂಕೆ ಜೀವ ಬಿಡ್ತುಂಡು.
ಬೈಂದೂರು ತಾಲೂಕು ಕಿರಿಮಂಜೇಶ್ವರ ಗ್ರಾಮದ ಕೊಡಿಯೇರಿ ಪಂಪನವಲು ಜಿಂಕೆ ಒಂಜಿ ತನಸ್ನಾಡೊಂದು ಬತ್ತದಿತ್ತದ ಐನು ತೂಯಿನ ನಾಯಿ ಒಂಜಿ ಜಿಂಕೆಯನ್ನು ಗಿಡತ್ತದಂಡ ಪಾಡ್ದು ಸುದೇಕು ಬೂರ್ನ ಜಿಂಕೆಯನ್ನು ನಾಯಿಲಾ ಸುದೇಕಲಾಗಿದ್ದು ನೀರಡೆ ಬೆರಿಪತ್ತೊಂದು ಪೋತುಂಡು ಜಿಂಕೆದ ಪಿರವುಗು ನಾಯಿ ಚುಚ್ಚಿದ ಪೆಟ್ಟಾತಂಡ ಇಂದನ್ ಕೆಲವೇರು ತೂದು ಜಿಂಕೆಯನ್ನು ಬಚಾವ್ ಮಲ್ದೇರ ಪಶು ವೈದ್ಯರಲ್ಲಿ ಬಿಡಾದ ಜಿಂಕೆಗೆ ಮರ್ದು ಮಲ್ತದ ಆರೈಕೆ ಮಲ್ತಂಡಲ್ಲ ಜಿಂಕೆ ಸೈದಂಡ ಈ ಸಂಗತಿ ಬಗೆಟ್ ಕಾಡು ಅಧಿಕಾರಿಗಳಿಗೆ ಮಾಹಿತಿ ಕೊಡ್ತುಂಡು. ಜೂನ್ 14-27 ಮುಟ್ಟ ಜರ್ಮನಿದ ಬರ್ಲಿನ್ ನಡಪರೆ ಉಪ್ಪುನ ಅಂತಾರಾಷ್ಟ್ರೀಯ ಸ್ಪೆಷಲ್ ಒಲಿಂಪಿಕ್ಸ್ ವರ್ಲ್ಡ್ ಸಮ್ಮರ್ ಗೇಮ್ಸ್ 2023 ಪಾಲ್ದಿತೊನ್ಯರ ಉಪ್ಪುನ ಸಾನ್ನಿಧ್ಯ ವಸತಿ ಶಾಲೆದ ಪವರ್ ಲಿಫ್ಟಿಂಗ್ ಬಿಡ್ಸೆ ಹರೀಶ್ ವೇಗ್ ಎಡ್ಡೆಪ್ಪು ಬೈಕುನ ಕಾರ್ಯಕ್ರಮ ಸೋಮವಾರ ನಡೆತಂಡು. ಕುಡ್ಲ ಶಕ್ತಿನಗರದ ಮಾನಸಿಕ ಯತ್ವಾಸಿ ಸಾಮರ್ಥ್ಯದ ಜೋಕ್ಲನ ವಸತಿ ಶಾಲೆ ಬೊಕ್ಕ ತರಬೇತಿ ಸಂಸ್ಥೆ ಸಾನ್ನಿಧ್ಯದ ಪವರ್ ಲಿಫ್ಟಿಂಗ್ ಬಿಡ್ಸೆ ಬೆಂಗಳೂರು ಮೂಲದ ಹರೀಶ್ ವಿ ಜೂನ್ 14-27 ಮುಟ್ಟ ಜರ್ಮನಿದ ಬರ್ಲಿನ್ ನಡಪರೆಪ್ಪುನ ಅಂತಾರಾಷ್ಟ್ರೀಯ ಸ್ಪೆಷಲ್ ಒಲಿಂಪಿಕ್ಸ್ ವರ್ಲ್ಡ್ ಸಮ್ಮರ್ ಗೇಮ್ಸ್ 2023 ಪಾಲ್ದಿತ್ತನ್ವೇರ ಅರೆಗ್ ಎಡ್ಡಿಪ್ಪು ಬಯಕುನ ಲೇಸ್ ಸೋಮವಾರ ಸಾನ್ನಿಧ್ಯ ಶಾಲೆ ನಡೆತಂಡ ಲೇಸ್ಡ್ ಸಾನ್ನಿಧ್ಯ ಶಾಲೆದ ಆಡಳಿತಾಧಿಕಾರಿ ವಸಂತಕುಮಾರಿ ಶೆಟ್ಟಿ ಪವರ್ ಲಿಫ್ಟಿಂಗ್ ಬಿಡ್ಸೆ ಹರೀಶ್ ನಾಪ್ಪೆ ಗೀತಾ ಒಕ್ಕ ಅಕ್ಕ ಶ್ವೇತಾ ಈ ಪುರ್ತುಡಿಕ್ತಾರ. ವಸಂತಕುಮಾರ್ ಶೆಟ್ಟಿ ಮಾಹಿತಿ ಕೊಡ್ದು ಸಾನ್ನಿಧ್ಯ ಶಾಲೆದ ಕಲ್ಪನವರಿ ಅಂತಾರಾಷ್ಟ್ರೀಯ ಸ್ಪೆಷಲ್ ಒಲಿಂಪಿಕ್ಸ್ ಪಾಲ್ದೆತ್ತನೋ ಸಂತೋಷದ ಸಂಗತಿ ಹರೀಶ್ ವಿ ಪವರ್ ಲಿಫ್ಟಿಂಗ್ ಪಂತುಗ ಜತೆನ ಕರ್ನಾಟಕದ ಉರಿಯವರಿಗೂ ಬುದಾಯ ಪಂಪನವು ಪೆರ್ಮೆದ ವಿಚಾರ ಅಂದು ಪಂಡ್ಯರ. ಹರೀಶ್ ವಿ ತುಂಬು ಕುಡ್ಲಾಡ್ ನಡತಿನ ರಾಜ್ಯ ಮಟ್ಟದ ಪಂತೊಡುಗೆಂದದ ರಾಷ್ಟ್ರ ಮಟ್ಟಗೂ ಗುಜರಾತದ ಅಹಮದಾಬಾದ್ ನಡತಿನ ರಾಷ್ಟ್ರ ಮಟ್ಟದ ಪಂತೊಡುಗೆಂದದ ಅಂತಾರಾಷ್ಟ್ರೀಯ ಮಟ್ಟದ ಪಂತೊಗು ಅಜಬ್ ಆದಿತ್ಯನಂದ್ ಅಪ್ಪೆ ಗೀತಾ ಬೊಕ್ಕ ಅಕ್ಕ ಶ್ವೇತ ತೆರಿಪಾಯರ ಹರೀಶ್ ವಿ ಕರೆನ 5 ವರ್ಷಲೆಡ್ದು ಸಾನ್ನಿಧ್ಯ ಶಾಲೆಡ್ ತರಬೇತಿ ಪಡೆವಂದುಲ್ಲೇರ. ಖುಷಿಯಾಗಿದೆ, ಚೆನ್ನಾಗಿದೆ, ಫ್ಲೈಟ್ ಹೋಗ್ತೀನಿ, ಗ್ಯಾರಂಟಿ ಮೆಡಲ್ ನಮಗೆ ಪಕ್ಕ ನಮಗೆ ಮೆಡಲ್ ಒಳ್ಳೆ ಅನಿಸ್ತಾ ಇದೆ. ನಮಗೆ ನಮ್ಮ ಮಗು ಈ ಮಟ್ಟಕ್ಕೆ ಬರ್ತಾನೆ ಅಂತೇಳಿ ನಾವು ಮನಸ್ಸಿನಲ್ಲೂ ಅಂದ್ಕೊಂಡಿರಲಿಲ್ಲ. ವಸಂತ ಮಾಸ್ಟರ್ ನಮಗೆಲ್ಲ ಪ್ರೋತ್ಸಾಹಿಸಿ ಜಿಮ್ಮಿಗೆ ಸೇರಿಸಿ ಅಲ್ಲಿ ಸಹ ಪ್ರೇಮ್ ಸಾರು ಅವರೆಲ್ಲ ಒಳ್ಳೆ ಕೋಚಿಂಗ್ ಕೊಟ್ಟು ಇವತ್ತಿನ ದಿವಸ ಈ ಮಟ್ಟಕ್ಕೆ ನಿಂತಿದ್ದಾನಂದರೆ ಭಾಳ ಖುಷಿ ಆಗ್ತಾ ಇದೆ ನನಗಂತೂ. ನಮ್ಗೆ ತುಂಬ ಸಂತೋಷ ಆಗ್ತಾ ಇದೆ, ಇವತ್ತು ತುಂಬ ಸಂತೋಷ ಆಗ್ತಾ ಇದೆ. ನಾನು ಸಾನ್ನಿಧ್ಯ ಸಂಸ್ಥೆಯ ಆಡಳಿತಾಧಿಕಾರಿ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ, ನಮ್ಮೊಬ್ಬ ವಿದ್ಯಾರ್ಥಿ ಇದೇ 12ರಿಂದ 26ರವರೆಗೆ ಬರ್ಲಿನಲ್ಲಿ ನಡೆಯತಕ್ಕಂಥ ಏನು ಪವರ್ ಲಿಫ್ಟಿಂಗ್ ಸ್ಪರ್ಧೆ, ಇದು ವರ್ಲ್ಡ್ ಸಮ್ಮರ್ ಗೇಮ್ ಅಂತ ಹೇಳ್ತೇವೆ, ಸ್ಪೆಷಲ್ ಒಲಿಂಪಿಕ್ಸ್ನ, ಇದರಲ್ಲಿ ಭಾಗವಹಿಸ್ತಾ ಇದ್ದಾನೆ. ಅದರಲ್ಲೂ ಕರ್ನಾಟಕದಿಂದ ಭಾರತವನ್ನು ಪ್ರತಿನಿಧಿಸ್ತಕ್ಕಂಥ ಓರ್ವನೇ ಅಂತ ಹೇಳಲಿಕ್ಕೆ ಕೂಡ ಸಂತೋಷ ಆಗ್ತಾ ಇದೆ. ಬಹಳಷ್ಟು ವರ್ತನೆ ಸಮಸ್ಯೆಗಳಿದ್ದಂಥ ಇವನ ತಾಯಿ ಬೆಂಗಳೂರಿನಿಂದ ತಂದು ಇಲ್ಲಿ ಸೇರಿಸಿದರು. ಇಲ್ಲಿ ಸೇರಿಸಿದ್ರ ಬಗ್ಗೆ ಅದರ ವರ್ತನೆಗಳ ಪರಿವರ್ತನೆಯನ್ನು ಮಾಡಿ ಜೊತೆಗೆ ಅಂತಾರಾಷ್ಟ್ರೀಯ ತರಬೇತಿದಾರರ ಹತ್ರ ಪ್ರೇಮ್ನಾಥ್ ಅವ್ರ ಹತ್ರ ಮಾತಾಡಿ ತರಬೇತಿಯನ್ನು ಕೊಡ್ತಾ ಇದ್ದೆವು. ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ತನ್ನ ಪ್ರತಿಭೆಯನ್ನು ತೋರಿಸಿ ಈಗ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾನೆ. ಇವನಿಗೆ ನನ್ನ ಹೃದಯ ತುಂಬಿದ ಒಂದು ಶುಭ ಹೇಳ್ತಾ ಇದ್ದೇನೆ. ಇಡೀಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಣ ನಾನೆಲ್ಲ ಈತೆ ಪುರ್ತಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು.